ತುಮಕೂರು ತಾಲೂಕಿನ ಬೆಳದರ ಸರ್ಕಾರಿ ಶಾಲಾ ಮಕ್ಕಳು ತಮ್ಮ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಕಳೆದ ಹಲವಾರು ತಿಂಗಳುಗಳಿಂದ ಶಾಲಾ ಕಾಂಪೌಂಡ್ ವಿವಾದ ನಡೀತಾ ಇದೆ. ಶಿಕ್ಷಣ ಇಲಾಖೆ ದಿಟ್ಟ ನಿರ್ಧಾರ ಕೈಗೊಳ್ಳೋಕೆ ವಿಫಲವಾಗಿರುವ ಹಿನ್ನೆಲೆ ಶಾಲಾ ಮಕ್ಕಳು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಗಮನ ಸೆಳೆದರು. ಬೆಳದರ ಸರ್ಕಾರಿ ಶಾಲೆಯ ಸಮೀಪ ಕಲ್ಯಾಣ ಮಂಟಪವಿದ್ದು ಮದುವೆ ಮುಂತಾದ ಸಮಾರಂಭ ಕಾರ್ಯಕ್ರಮ ನಡೀತಾ ಇರುತ್ತೆ. ಇಂತಹ ಸಂದರ್ಭಗಳಲ್ಲಿ ನಮ್ಮ ವ್ಯಾಸಂಗಕ್ಕೆ ತೊಂದರೆ ಆಗ್ತಾ ಇದೆ. ಶಾಲಾ ಕಾಂಪೌಂಡ್ನಲ್ಲಿ ಕುಡಿದ ಮದ್ಯದ ಬಾಟಲ್ಗಳನ್ನು ಬಿಸಾಕ್ತಾರೆ, ಊಟವನ್ನ ಚೆಲ್ಲಾಡ್ತಾರೆ, ವಾಹನಗಳನ್ನ ಎಲ್ಲೆಂದರಲ್ಲಿ ನಿಲ್ಲಿಸುವುದರಿಂದ ಆಟ ಆಡೋಕೆ ನಮಗೆ ಮೈದಾನವೇ ಇಲ್ಲದಂತಾಗಿದೆ. ಇದರಿಂದ ನಮ್ಮ ವ್ಯಾಸಂಗಕ್ಕೆ ಬಹಳಷ್ಟು ತೊಂದರೆಯಾಗಿದೆ ಎಂದು ಮನನೊಂದ ಮಕ್ಕಳು ಜಿಲ್ಲಾಧಿಕಾರಿಗಳಿಗೆ ತಮ್ಮ ಅಹವಾಲು ನೀಡಿದ್ದಾರೆ. ಈ ಘಟನೆಯ ವಿಚಾರ ಅರಿತ ಡಿಡಿಪಿಐ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಮಕ್ಕಳ ಮನವನ್ನು ಒಲಿಸೋಕೆ ಮುಂದಾದರೂ ಸಹ ಸ್ಥಳದಲ್ಲಿದ್ದ ಮಕ್ಕಳ ಪೋಷಕರು ಹಾಗೂ ಗ್ರಾಮಸ್ಥರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ನಿಮ್ಮವರ ಬೇಜವಾಬ್ದಾರಿಯಿಂದ ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವ ಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಮಕ್ಕಳಿಗೆ ಟಿಸಿ ಕೊಡಿ, ನಿಮ್ಮ ಸಹವಾಸವೇ ಬೇಡ. ಶಿಕ್ಷಣ ಇಲಾಖೆಯ ಬೇಜವಾಬ್ದಾರಿಯಿಂದ ಸರ್ಕಾರಿ ಶಾಲೆ ಅವನತಿಯ ಹಾದಿ ಹಿಡಿದಿದೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಜೂನ್ ಮಾಹೆಯ 22ರ ಒಳಗಾಗಿ ಕಾಂಪೌಂಡ್ ಕಾಮಗಾರಿ ಆರಂಭ ಮಾಡುವುದಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸೂರ್ಯಕಲಾ ಭರವಸೆಯನ್ನು ನೀಡಿದ ಬಳಿಕ ಮಕ್ಕಳು ಸ್ಥಳದಿಂದ ತೆರಳಿದರು. ಇದೇ ವೇಳೆ ಹೋರಾಟಗಾರ ರಫೀಕ್, ಕಾಳಜಿ ಫೌಂಡೇಶನ್ ತಂಡದ ಸದಸ್ಯರು, ಹಲವು ವಕೀಲರು ಹಾಜರಿದ್ದರು. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ಸರ್, ಈಗ ಮಕ್ಕಳು ಅರ್ಜಿ ಕೊಡಕ್ಕೆ ಬಂದರೆ DDPI ಕೈಯಿಂದ ಕಿತ್ಕೊಂಡು ಹೋಗ್ತಾರಂತೆ. ಏನು ಸರ್ ಅಂತ ಅವಶ್ಯಕತೆ ಏನಿದೆ ಸರ್? ಈಗ ಮಕ್ಕಳಿಂದ ಕೇಳ್ರಿ, ಅವರಿಂದ ಎಲ್ಲ ಒಂದು ನಿಮಿಷ ಹೇಳ್ತಿ, ಕೇಳಿ ಪೂರ್ಣ ಹೇಳೋರ್ಗು ಕೇಳಿ. ಹೌದಲ್ವಾ? ಎಷ್ಟು ಸೌಜನ್ಯವಾಗಿಸ್ಬೇಕು ತಾನೆ ಮಕ್ಕಳಿಂದ? ಕಿತ್ಕೊಂಡಾಕೆ ಹೋಗ್ಬೇಕು. ಮಾಡೋ ಇಚ್ಛಾಶಕ್ತಿ ಯಾವುದೇ ಅಧಿಕಾರಿಗಳಿಗೂ ಇಲ್ಲ. ಅದನ್ನ ಹೇಳಿ ನೀವು ಮಾಡೋ ಇಚ್ಛಾಶಕ್ತಿ ಯಾರು ಬೇಕಾದ್ರೂ ಕೊಡ್ಬೋದು, ತಡಿಬೇಡಿ ನೀವು. ಮಾತಾಡ್ತಾ ಇದ್ದೀವಿ, ಮಕ್ಕಳು ಕೊಡ್ತಾ ಇದ್ದಾರೆ. ಏನ ಫಂಡ್ ಮತ್ತೆ ಮೊನ್ನೆ ಏನು ಕಾಮಗಾರಿಗೆ ಆದೇಶ ಮಾಡಿದ್ದು? ಅದೇ ಮಂಗಳೂರೇ ರೀಮಾರ್ಕಿಂಗ್ ಅಲ್ಲಿ ಜಾಗನ ಬಿಡ್ಲಿಕ್ಕೆ ಹೇಳಿದ್ದಾರೆ. ಯಾಕೆಂತಂದ್ರೆ ತಹಸೀಲ್ದಾರ್ ಅವರಿಗೆ ರೀಮಾರ್ಕಿಂಗ್ ತಿಳಿಸಿದ್ದಾರೆ. DC ಅವರಲ್ಲ, ನಾವು ಯಾವುದನ್ನು ಮುಚ್ಚಿಡಕ್ಕಲ್ಲ. ನಾನು ಒತ್ತಡ ಇಲ್ಲ ಅದು ನೋಡ್ರಿ ಹೇಳ್ತೀನಿ. ಈಗ ಏನು ನಮ್ಮ ಒಂದು ಬ್ಲೂ ಪ್ರಿಂಟ್ ಅಲ್ಲಿ ಏನಿದೆ ಅದನ್ನ ರೀಮಾರ್ಕ್ ಬ್ಲೂ ಪ್ರಿಂಟ್ ಅಲ್ಲ ರೀ, ಇದು ಈ ಖಾತಾದಲ್ಲಿ ಏನಿದೆ ಅದರಲ್ಲಿ ಅದ್ರ ಪ್ರಕಾರ ಮಾಡ್ಲಿಕ್ಕೆ ಹೇಳಿದ್ದಾರೆ. ನಾವು 22 ಆದ್ಮೇಲೆ ಅದನ್ನ ಕ್ರಮ ಅದನ್ನ ಕೇಳ್ತಾವ್ರ ಅವರು. ಮಾಧ್ಯಮದವ್ರು ಕೇಳ್ತಾ ಇದ್ದಾರೆ, ಹೇಳ್ಬೇಕಾಗುತ್ತೆ. ದೊಡ್ಡವರು ಗೊತ್ತೇ ಇಲ್ಲ ಅಂತಾರಲ್ಲ, ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಅವ್ರಿಗೆ ಏನು ಗೊತ್ತಿಲ್ಲ ಅಂತ. ನಿಮ್ಮ ಅವರಿಗೆ ಅನುದಾನ ಬಂದಿಲ್ಲ ಗೊತ್ತಿಲ್ಲ ಅವ್ರಿಗೆ. ಈ ಮಕ್ಕಳಲ್ಲಿ ಯಾರು ನಿಮ್ಮ ಮಕ್ಳು ಇದ್ದಿದ್ರೆ ನೀವೇನ್ ಮಾಡ್ತಿದ್ರಿ? ಅವರೆಲ್ಲ ನಮ್ಮ ಮಕ್ಕಳೇ. ನಿಮ್ಮ ಮಕ್ಕಳು ಅಂತ ಹೇಳಿದ್ಮೇಲೆ ನೀವು ಆ ಮಾತು ಹೇಳ್ಬೋದು. ದೊಡ್ಡವ್ರು ಹೇಳಿದ್ದಾರೆ ರೀಮಾರ್ಕ್ ಹೇಳಿ, ಯಾರು ಹೇಳಿದ್ದಾರೆ? ಬಿಕಾಸ್ ಯು ಹ್ಯಾವ್ ಟು ಅಪ್ಲೈ ದಿ ಇನ್ಸ್ಟ್ರಕ್ಷನ್. ಯಾಕೆ ಅವ್ರದ್ದೇನು ಹೆಸರು
ತಗೊಳ್ಳಿ ಸರ್ ಅವ್ರ ಮೇಲೆ ಇಲಾಖೆ ಕೆಲಸ ಮಾಡ್ತಾರೆ ಇವ್ರ ಮೇಲೆ ದೂರ ತಗೊಳ್ಳಿ ಸರ್. ಇಪ್ಪತ್ತೆರಡನೇ ತಾರೀಕು ಆದ್ಮೇಲೆ ನಾನೇ ಖುದ್ದು ಬಂದು ನಿಮ್ಗೆ ವಿದ್ಯಾಭ್ಯಾಸ ಮುಖ್ಯ, ಇದ್ಯಾವುದು ನಿಮ್ದಲ್ಲ, ಇದು ಕೆಲಸ. ಒಂದು ದಿವಸ ಹೋಯ್ತಿಲ್ಲ ನಿಮ್ಗೆ, ಹೋಯ್ತು ಅಟೆಂಡೆನ್ಸ್ ಹೋಯ್ತು, ಒಂದು ದಿವಸ ವಿದ್ಯೆ ಹೋಯ್ತು, ಕ್ಲಾಸಸ್ ಹೋಯ್ತು, ಹಂಗೆಲ್ಲ ಬರ್ಬಾರ್ದು. ಹಂಗೆಲ್ಲನೂ ನಿಮ್ಮ ಒಂದು ಶ್ರೇಯಸ್ಸು ನಮ್ಮ ಕೆಲಸ, ನಾವು ಮಾಡ್ತೀವಿ. ಹೋಗಿ ಬರ್ಕೊಳ್ಳಿ. ಇದು ನಮ್ಮ ಯಾರು ಗಂಗನಯ್ಯ ಬಾಯಿಲಿ ಈ ಮಗು ಪೇರೆಂಟ್ ನಾಗರಾಜು. ಯಾರ್ಯಾರು ಬಂದಿದ್ರು ಯಾರ್ಯಾರು ಬಂದಿಲ್ಲ ಸುಮ್ಮನೆ ಕಾಂಪೌಂಡ್ ಇಲ್ಲ, ಎಲ್ಲ ಗಾಡಿ ನಿಲ್ಲಿಸ್ತಾರೆ. ಅಲ್ಲಿ ಪಕ್ಕದಲ್ಲೇ ರೋಡ್ ಇದೆ, ಅವರೆಲ್ಲ ಬಂದು ಅಲ್ಲೇ ನಿಲ್ಲಿಸ್ತಾರೆ ಗಾಡಿ. ಆಟ ಆಡೋಕ್ಕಾಗಲ್ಲ, ನಮಗೆ ಮೈದಾನ ಬೇಕು, ಆಟ ಆಡೋಕ್ಕೆ ಕಾಂಪೌಂಡ್ ಬೇಕು. ಬೆಳೆದೋರ ಅಲ್ಲಿ ಗಾಡಿ ಬರ್ತೈತೆ, ಮದುವೆ ಮಾಡ್ತಾರೆ, ಹೊರದಾಗ ಹೋಗ್ತಾರಲ್ಲ, ಅವೆಲ್ಲ ಬರ್ಕೊಳಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಮತ್ತೆ ಅವ್ರದ್ದು ಅಂತ ಇನ್ನೊಬ್ಬರು ಏನೇನೋ ಕಟ್ಟಿಸ್ತವ್ರು ಅಲ್ಲೇ. ನಾವು ನಮ್ಮದು ಕಾಂಪೌಂಡ್ ಎಲ್ಲ ಅವ್ರ ಹತ್ರನೇ ಇದೆ. ನಮಗೆ ಕಾಂಪೌಂಡು ಮಾಡೋಕ್ಕೆ ಬಂದರೆ ಎಲ್ಲರೂ ಕೆಡಿಸ್ತಾರೆ. ಕಾಂಪೌಂಡ್ ಮಾಡಿ ಗುಂಡಿ ತೊಡಗಿದ್ರೆ ಎಲ್ಲ ಅವರೇ ಮುಚ್ಚಾಕ್ತಾರೆ. ನಮಗೆ ಆಟ ಆಡೋಕ್ಕೆ ಕೊಡಲ್ಲ. ಕ್ರಿಕೆಟ್ ಆಡೋಕ್ಕೆ ಹೋದರೆ ವಿಕೆಟ್ಗಳೆಲ್ಲ ಕಿತ್ತಾಕ್ಬಿಡ್ತಾರೆ. ಅಲ್ಲಿ ಬಾಲು ಎಲ್ಲ ಕಿತ್ಕೊಂತಾರೆ. ಆದರೆ ವಾಲಿಬಾಲ್ ನೆಟ್ಟಿದೆ, ಅಲ್ಲಿ ನೆಟ್ಟು ಕಟ್ಸ್ಕೊಡ್ಬೇಕು. ಏನೇನು ತೊಂದರೆ ಆಗ್ತಿದೆ ಈಗ ಅಲ್ಲಿ? ಮದುವೆ ಮಾಡಿದ್ರೆ ಸೌಂಡ್ ಆಗುತ್ತೆ, ಎಕ್ಸಾಮ್ ಬರೆಯೋಕ್ಕಾಗಲ್ಲ, ಓದ್ಕೊಳಕ್ಕಾಗಲ್ಲ. ಆಟ ಆಡೋಕ್ಕೆ ಹೋದೆ, ಹೋಗಿ ನೀವೇನು ಆಟ ಆಡಬೇಡ್ರಿ, ಹೋಗಿ ಸ್ಕೂಲಾಗಿ ಕುತ್ಕೊಳ್ರಿ, ಓದ್ಕೊಳ್ರಿ ಅಂತ ಹೇಳ್ತಾರೆ. ತಿರ್ಗಾ ಅಲ್ಲಿ ಮದುವೆ ಆದರೆ ಅಲ್ಲಿ ಡ್ರಿಂಕ್ಸ್ ಬಾಟ್ಲೆಲ್ಲ ಅಲ್ಲೇ ಸ್ಕೂಲ್ ಹತ್ರನೇ ಹಾಕೋತಾರೆ, ಕಾಲಿಗೆಲ್ಲ ಚುಚ್ಕೊಳ್ಳುತ್ತೆ. ಅದು ತಿರ್ಗಾ ಅಲ್ಲಿ ಹೋಗಿ ಗಾಡಿಗೆಲ್ಲ ಗುದ್ದಾಕ್ಬಿಡ್ತಾರೆ. ಅದಕ್ಕೆ ನಮಗೊಂದು ಕಾಂಪೌಂಡ್ ಮಾಡ್ಕೊಡ್ಬೇಕು. ಈಗ ನಿಮಗೆ ಶಾಲೆಗೆ ಕಾಂಪೌಂಡ್ ಆಗಬೇಕು. ನಿಮ್ಮ ಹೆಡ್ ಮೇಡಮ್ ಅವರೆಲ್ಲ ಏನು ಹೇಳಿಲ್ವಾ ಅಲ್ಲಿ? ಅವರು ಹೇಳವ್ರೆ, ಅವರು ತಿರ್ಗಾ ಎಲ್ಲ ಗುಂಡಿ ಎಲ್ಲ ಕಾಂಪೌಂಡ್ ಮಾಡೋಕ್ಕೆ ಎಲ್ಲ ಇದನ್ನು ತೆಗ್ದಿದೆ, ಅದನ್ನೆಲ್ಲ ಮುಚ್ಚಾಕ್ಬಿಟ್ಟು ಏನು ಮಾಡಬೇಡ್ರಿ ಹೋಗ್ರಿ ಅಂತ ಎಲ್ಲರಿಗೂ ಬೈತಾರೆ. ಈಗ ಅಲ್ಲಿ ನಿಮಗೆ ಟೋಟಲಾಗಿ ಈಗ ಆಟ ಆಡೋಕ್ಕೆ ಮೈದಾನನೇ ಇಲ್ವಾ ನಿಮಗೆ? ಐತೆ, ಆಟ ಆಡೋಕ್ಕೆ ಹೋದ್ರೆ ಎಲ್ಲ ಬೈದು ಕಳಿಸ್ತಾರೆ. ಆಟ ಆಡೋಕ್ಕೆ ಸ್ಕೂಲಲ್ಲೇ ಆಟ ಆಡ್ಕೊಬೇಕು. ಯಾರ್ಯಾರು ಬೈಯೋದು? ಅಲ್ಲಿ ಚೌಟ್ರಿ ಅವರು. ಅದು ಬಿಟ್ಟರೆ ಅಕ್ಕಪಕ್ಕದಲ್ಲಿ ಬೇರೆಯವ್ರ ಸಮಸ್ಯೆ ಮಾಡಲ್ಲ ನಿಮಗೆ? ಚೌಟ್ರಿ ಅವ್ರದ್ದೇ ನಿಮಗೆ ಸಮಸ್ಯೆ. ಈಗ ಮದುವೆಗಳು ಶನಿವಾರ ಭಾನುವಾರ ಆಗುತ್ತಾ? ಸ್ಕೂಲ್ ಡೇಸಲ್ಲೂ ಮದುವೆ? ಸ್ಕೂಲ್ ಡೇಸಲ್ಲೂ ಆಗುತ್ತೆ, ಶನಿವಾರ ಭಾನುವಾರ ಆಗುತ್ತೆ. ಟೋಟಲಾಗಿ ನಿಮಗೆ ಈಗ ಚೌಟ್ರಿಯಿಂದಲೇ ನಿಮಗೆ ಸಮಸ್ಯೆ. ಈಗ ನಿಮಗೆ ಶಾಲೆ ಆಟದ ಮೈದಾನ ಕಾಂಪೌಂಡ್ ಮಾಡಿಕೊಟ್ರೆ ನಿಮ್ಮದು ಸರಿಯಾಗುತ್ತಾ? ನಿಮ್ಮ ಸಮಸ್ಯೆ ಬಗೆಹರಿಯುತ್ತಾ? ಈಗ ಎಲ್ಲಿವರೆಗೂ ಪ್ರತಿಭಟನೆ ಮಾಡಬೇಕು ಅಂದ್ಕೊಂಡಿದ್ದೀರಾ ನೀವು? ಕಾಂಪೌಂಡ್ ಕಟ್ಟೋವರೆಗೂ ಪ್ರತಿಭಟನೆ. ಕಾಂಪೌಂಡ್ ಕಟ್ಟೋವರೆಗೂ ನಿಮ್ಮ ಪ್ರತಿಭಟನೆ ಇಲ್ಲಲ್ಲ? ಮತ್ತು ಈಗ ಶಾಲೆಗೆಲ್ಲ ನಿಮಗೆ ಸಮಸ್ಯೆ ಆಗಲ್ವಾ? ಆಗುತ್ತೆ, ಕಾಂಪೌಂಡ್ ಕಟ್ಕೊಟ್ರೆ ಸ್ವಲ್ಪ. ಏನು ನಿನ್ನ ಹೆಸರು? ಅರ್ಪಿತಾ. ಯಾವ ಸ್ಟ್ಯಾಂಡರ್ಡು? 7th ಸ್ಟ್ಯಾಂಡರ್ಡ್. ನೆಸಿಟಿ ಇಲ್ಲ ಅಂತ ಇದ್ರೂ ಹೇಳಿ, ಅದನ್ನು ಹೇಳಿ. ಪ್ರೆಸರ್ ಇದ್ರು ಹೇಳಿ ಸರ್, ಒತ್ತಡ ಇದೆ ಮಾಡೋಕ್ಕಾಗಲ್ಲ, ಅದನ್ನೇ ಹೇಳಿ, ಏನಿದ್ರು ಹೇಳಿ. ಇವರು ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು. ಇವರು ರಿಟೈರ್ಡ್ ಎಂಪ್ಲಾಯಿ ಇದ್ದಾರೆ, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇದ್ದವರು. ಈಗ ಅವ್ರು ಬರ್ತಾರೆ, ಅವ್ರಿಗೆ ಗೊತ್ತಿದೆ, ಅವ್ರು ಅಲ್ಲಿ ಓದಿ ಇವತ್ತು ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಅಂಥ ಶಾಲೆ ಹಾಳಾಗೋಗ್ತಿದೆ ಅಂತ ಅವ್ರಿಗೂ ಹೊಟ್ಟೆ ಉರಿದೆ. ಈ ವಯಸ್ಸಿನಲ್ಲಿ ಬಂದು ಮಕ್ಕಳ ಜೊತೆ ಹೋರಾಟ ಮಾಡ್ತಿದ್ದಾರೆ ಅಂದರೆ ಇಲಾಖೆ, ನಿಮ್ಮ ಇಲಾಖೆ ನಾಚಿಗೇಡು ಅಷ್ಟೇನೆ. ಯಾಕೆಂದರೆ ಒಂದು ಸರ್ಕಾರಿ ಆಸ್ತಿ ಉಳಿಸ್ಕೊಳಕ್ಕಾಗಿಲ್ಲ ಅಂದರೆ ನೀವು ಸಂಬಳ ತಗೊಳಕ್ಕೆ ಅನ್ಫಿಟ್ಟು. ನಾವು ನಿಮಗೆ ಬೈತಿಲ್ಲ, ನಿಮ್ಮ ಚೇರ್ಗಳಿಗೆ ಬೈತಿರೋದು. ನಾವು ನಿಮ್ಮ ಪರ್ಸನಲ್ ಆಗಿ ಯಾರಿಗೂ ಬೈತಿಲ್ಲ, ನಾವು ನಿಮ್ಮ ಚೇರ್ಗಳಿಗೆ ಬೈತಿರೋದು. ಈಗ ಆಯ್ತು, ಎಲ್ಲ ರಫ್ ಮಾಡ್ಬಿಡಿ. ಆಯ್ತು ಸರ್, ಹೇಳ್ಬಿಡಿ ಸರ್, ಬ್ರೀಫ್ ಮಾಡ್ಬಿಡಿ ಸರ್. ಈಗ ಡೀಟೇಲ್ ಆಗಿ ಏನೇನಾಯ್ತು ಇವತ್ತು ಅದನ್ನ ಹೇಳಿ.
ಬಿಡುಗಡೆ ಆಗಿದೆ ಅಂತೆಲ್ಲ ಕೆಲಸ ಮಾಡೋಕೆ ಹೇಳಿ. ಬೆಳಗೆರೆ ಶಾಲೆಗೆ ಕಾಂಪೌಂಡ್ ಹಾಕೋ ವ್ಯವಸ್ಥೆ ಬಗ್ಗೆ MLA ಫಂಡಲ್ಲಿ ಫಂಡಕ್ಸನ್ನು ರಿಲೀಸ್ ಆಗಿದೆ. ಹಾಗಾಗಿ ಇದನ್ನು ಕಾಂಪೌಂಡ್ ವ್ಯವಸ್ಥೆ ಮಾಡಬೇಕು ಅಂತ ನನಗೆ ಮಾಹಿತಿ ಸಿಕ್ತು. ನಾನು ಹೊಸದಾಗಿ ಬಂದಿದ್ದೆ. ನಾನು ಬಂದು ಇನ್ನೂ 9 ತಿಂಗಳು ಆಗಿದೆ ಅಷ್ಟೇ. ನಾನು ಬರ್ತಿದ್ದಂಗೆನೇ ಪ್ರೊಸೆಸನ್ನು ಮಾಡಿದೆ. ಫೆಬ್ರವರಿಯಿಂದನೇ ಮಾಡಿದೆ. ಮಾಡಾದ್ಮೇಲೆ ಅಲ್ಲಿ ಹೋಗಿ ಕಾಂಪೌಂಡ್ ಹಾಕಿದಾಗ ಅದನ್ನು 6 ದಿವಸ ಕಿತ್ತಾಕಿದ್ರು. ಗಿಡಗಳನ್ನೂ ನೆಟ್ಬಿಟ್ಟು ಬಂದಿದ್ದೆ. ಇಲ್ಲಿ ನನ್ನ ಉದ್ದೇಶ ಮಕ್ಕಳ ಒಂದು ಶೈಕ್ಷಣಿಕ ಹಿತಾಸಕ್ತಿ ಮತ್ತು ಶಾಲೆಯ ಶಿಕ್ಷಣದ ಗುಣಮಟ್ಟ ಈ ಎರಡನ್ನೂ ಆಧಾರವಾಗಿಟ್ಕೊಂಡ್ರೆ ನಾನು ಅಲ್ಲಿ ಬೇಲಿ ನೇಡಿಸಿ ಬಂದಂಥ ಸಂದರ್ಭದಲ್ಲಿ 4ನೇ ದಿವಸ ಕಿತ್ತಾಕಿದ್ದು ನನಗೆ ECOಗಳ ಮುಖಾಂತರ ಮಾಹಿತಿ ಸಿಕ್ತು. 16ನೇ ತಾರೀಕು 17ನೇ ತಾರೀಕು 7 ಗಂಟೆ ರಾತ್ರಿನಲ್ಲಿ ಏನೋ ಕಿತ್ತಾಕಿದ್ದಾರೆ ಅಂತ ಬಂತು. ನಾನು 4ನೇ ದಿವಸ ಹೋಗಿ ಕೋರಾದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ದೆ ನಾನು. ಯಾಕೆ ಅಂದರೆ ಅವರು ಯಾವ ಒಂದು ಫೋಟೋವನ್ನು ಹಾಕಿದ್ರೋ ಆ ಫೋಟೋವನ್ನು ಅನುಸರಿಸಿ, ಏಕೆಂದರೆ ನಾನು ಸ್ಥಳದಲ್ಲಿ ಇರಲಿಲ್ಲ, ಯಾವ ವ್ಯಕ್ತಿ ಮೇಲೆ ನನಗೂ ಗೊತ್ತಿಲ್ಲ, ಯಾವುದು ಪ್ರೋಸೆಸ್ಸಲ್ಲಿ ಏನು ಕಿತ್ತಾಕಿದಾರೋ ಅದರ ಒಂದು ಫೋಟೋ ಕೊಟ್ಟಿದ್ರು. ಅದ್ರ ಮೇಲೆ ನಾನು FIR ಮಾಡಿದ್ದೆ. FIR ಮಾಡಿ ಬಂದಮೇಲೆ ತದನಂತರ ಎಂಕ್ವೈರಿ ಪ್ರೋಗ್ರೆಸ್ಸಲ್ಲಿತ್ತು. ಠಾಣಾಧಿಕಾರಿಗಳು ಯಾವ ರೀತಿ ಪ್ರಕ್ರಿಯೆಯನ್ನು, ಏಕೆಂದರೆ ನನ್ನ ಹಂತದ ಶಿಕ್ಷಣ ಇಲಾಖೆ ಹಂತದ ಹದ್ದುಬಸ್ತು ಮಾಡೋದು, ಫೆನ್ಸಿಂಗ್ ಮಾಡೋದು, ಅಲ್ಲೆಲ್ಲನೂ ಕೂಡ ಜಾಗಗಳನ್ನ ಗುರುತಿಸ್ಕೊಟ್ಬಿಟ್ಟು ಬಂದೆ. ಮತ್ತು AWEಯನ್ನು ಸತತವಾಗಿ ನಿರಂತರವಾಗಿ ನಾನು ಅವರನ್ನು ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ತುರ್ತಾಗಿ ಕಾಂಪೌಂಡನ್ನು ಮಾಡಬೇಕು ಅಂತಲೂ ಕೂಡ ನಾನು ಲೆಟರ್ಸ್ಗಳನ್ನು AWEಗೆ ಬರೆದಿದ್ದೀನಿ, ಎಂಜಿನಿಯರಿಂಗಿಗೆ ಬರೆದಿದ್ದೀನಿ, ತಹಸೀಲ್ದಾರ್ಗೆ ಬರೆದಿದ್ದೀನಿ, CO ಗೆ ಬರೆದಿದ್ದೀನಿ, DCಗೆ ಬರೆದಿದ್ದೀನಿ. ನನ್ನ ಎಲ್ಲ ಮೇಲಾಧಿಕಾರಿಗಳಿಗೂ ನಾನು ಈ ಬಗ್ಗೆ ಇದೇನು ಪ್ರೋಗ್ರೆಸ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ನಿರಂತರವಾಗಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈಗ ಮೊನ್ನೆ ನಮ್ಮ ಒಂದು ECOರವರು ತಹಸೀಲ್ದಾರ್ ಒಂದು ಇದನ್ನು ಕೊಟ್ಟಿದ್ದಾರೆ, AWE ಮತ್ತು ಅವರೆಲ್ಲ ಬಂದು ನಿಂತು ಕಾಂಪೌಂಡ್ ಹಾಕಿಸಿ ಎನ್ನುವ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಅದರಂತೆ ನಾವು ಕ್ರಮವನ್ನು ಮಾಡ್ತೀವಿ. ನಮಗೆ ಇಲಾಖೆಯಲ್ಲಿ ಪರೀಕ್ಷೆ SSLC ಪರೀಕ್ಷೆ ಪಾರ್ಟ್ 2 ಇವತ್ತಿತ್ತು. ಇಲ್ಲಿ ಮಕ್ಕಳುಗಳನ್ನ ಆಬ್ಸೆಂಟ್ ಆಗಿದ್ದಾರೆ ಅಂತ ನನಗೆ ಮಾಹಿತಿ ಸಿಕ್ತು. ಹಾಗಾಗಿ ನಾನು ಇಲ್ಲಿಗೆ ಬಂದೆ. ಶಾಲೆಯಿಂದ ನಾನೀಗ ಎಕ್ಸಾಮಿನೇಷನ್ ಡ್ಯೂಟಿನಲ್ಲಿದ್ದೀನಿ. ಈಗ ನಾನು ಕೇಂದ್ರಗಳಲ್ಲಿ SSLC ಎಕ್ಸಾಮಿನೇಷನ್ ನಡೀತಾ ಇದೆ. ಆದರೂ ಕೂಡ ನಾನು ಮಕ್ಕಳ ಒಂದು ಹಿತಾಸಕ್ತಿಯ ಆಧರಿಸಿ ನಾನು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಮಕ್ಕಳುಗಳು ಅಲ್ಲಿ ಶಾಲೆಯಲ್ಲಿ ಇಲ್ಲ ಅಂದಾಗ ನನಗೆ ಗಾಬರಿ ಆಯಿತು. ಯಾರಿಗೂ ಪರ್ಮಿಷನ್ ಇಲ್ಲದ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಮಾಹಿತಿ ಇದೆ. ಇದು ನಿಜಕ್ಕೂ ಕೂಡ ಅಫೆನ್ಸ್ ಇದು. ಯಾಕೆಂತಂದ್ರೆ ಅದೇ ಅವರವ್ರ ಪೋಷಕರು ವಾಲಂಟಿಯರ್ ಕರ್ಕೊಂಡ್ಬಂದ್ರೆ ನಂದೇನು ಅಭ್ಯಂತರ ಇಲ್ಲ. ಆದರೆ ಬೇರೆ ಮಕ್ಕಳೇನಾದರೂ ಬಂದಾಗ ಮಕ್ಕಳುಗಳಿಗೆ ಏನಾದರೂ ಆದರೆ ಯಾರು ಕರ್ಕೊಂಬಂದಿರ್ತಾರೋ ಅವರೇ ಜವಾಬ್ದಾರಿ ಆಗ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ನಿಮ್ಮ ಅಹವಾಲು ಏನಿದೆ, ಈಗ ನಾವು ಇಲಾಖೆ ಕ್ರಮದ ಪ್ರಕಾರ ನಾವು ತಹಸೀಲ್ದಾರ್ ಜೊತೆ ನಾನು ಮಾತಾಡ್ತೀನಿ, AWE ಜೊತೆ ಮಾತಾಡ್ತೀವಿ. ಅಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡುವ ಪ್ರಕ್ರಿಯೆಯನ್ನು ನಾವು ಮಾಡಿಸ್ತೀವಿ. ಕಾಮಗಾರಿ ಶುರುವಾಗಿರುವಂಥದ್ದು ಏಕಾಏಕಿ ಮತ್ತೆ ಸ್ಥಗಿತ ಆಗಲಿಕ್ಕೆ ಏನು ಕಾರಣ? ಯಾವಾಗ ಸ್ಟಾರ್ಟ್ ಆಗಿತ್ತು ನನಗೆ ಮಾಹಿತಿ ಇಲ್ಲ. ಯಾಕೆಂದರೆ ನಾನು ಬೇರೆ ಮೀಟಿಂಗ್ಸ್ಗಳಲ್ಲಿ ನಾನು ತುಂಬ ಇನ್ವಾಲ್ವ್ ಆಗಿದ್ದೆ. ಈಗ ಅದಾಯ್ತು ಮೇಡಮ್, ಕಾಮಗಾರಿ ಕಾಂಪೌಂಡ್ ಒಂದು ಆಯಿತು. ಜೊತೆಗೆ ಈಗ ಶಾಲಾ ಏನು ಇದಿರುತ್ತೆ ಕಾಂಪೌಂಡ್ ಅಥವಾ ಶಾಲಾ ಆವರಣ, ಅದ್ರ ಪಕ್ಕದಲ್ಲಿ ಒಂದು ಗಾಡಿ ಹಾರ್ನ್ ಕೂಡ ಮಾಡಬಾರ್ದು ಅಂತೇಳಿ ಎಷ್ಟೋ ಸೂಚನಾ ಫಲಕಗಳನ್ನ ಹಾಕಿರೋದು ನಾನು. ಅದು ಹಿಂದಿನ 20 ವರ್ಷದ ಪ್ರಕ್ರಿಯೆ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಚ್ಛೆ ಪಡಲ್ಲ ಸರ್. ಸೊಲ್ಯೂಷನ್ ಕೊಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಅಲ್ವಾ, ನಿಮ್ಮ ಇಲಾಖೆಗೆ? ನಾವು ಬಂದು 10 ತಿಂಗಳಾಗಿದೆ. ನಾನು ಬಂದಾಗಿಂದ ಡೆವಲಪ್ಮೆಂಟ್ಸನ್ನು ನಾನು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ದೀನಿ. ನಾನು ಅಲ್ಲ ಈಗ ಇವತ್ತು ಒಂದು ನಿಮಿಷ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮ್ಮ ಇದರಲ್ಲಿ ಯಾವುದೇ ಪಾರ್ಕಿಂಗ್ ಮಾಡಬಾರ್ದು, ಯಾವುದೇ ಸೌಂಡು ವ್ಯವಸ್ಥೆ ಮಾಡಬಾರ್ದು ಅಂತ ನಾನೀಗ ಆಲ್ರೆಡಿ ಮೌಖಿಕವಾಗೂ ಠಾಣಾಧಿಕಾರಿಗಳಿಗೆ ತಿಳಿಸಿದ್ದೀವಿ ಮತ್ತು ರೈಟಿಂಗಲ್ಲೂ ಕೂಡ ತಿಳಿಸಿದ್ದೀವಿ. ಅಲ್ಲಿಯ ಒಂದೊಂದು ಹೋಬಳಿಗೆ ಒಬ್ಬೊಬ್ಬ ಎಸ್ಟೇಟ್ ನೋಡಲ್ ಆಫೀಸರ್ ಅಂತ ಮಾಡಿರ್ತೀವಿ. ನನಗೆ 7 ನೋಡಲ್ ತಾಲೂಕ್ಸ್ ಇರುತ್ತೆ, ಹೋಬಳಿ ಇರುತ್ತೆ. ಆ ಹೋಬಳಿಗೆ ಅಲ್ಲಿನ ಎಲ್ಲ ಆಗೋಗುಗಳು ನೋಡ್ಕೊಳ್ಲಿಕ್ಕೆ ಒಬ್ಬೊಬ್ಬ ECO CRPಗಳನ್ನ ಇಟ್ಟಿರ್ತೀವಿ. ಅವರಿಂದ ನಾನು ವರದಿಯನ್ನು ತಗೊಂಡು ನಾನು ಯಾವುದೇ ಪೋಷಕರು ಮಕ್ಕಳನ್ನ ಇಲ್ಲಿ ಕರ್ಕೊ ಬಂದಿದ್ದಾರೆ ಮನವಿ ಕೊಡ್ಲಿಕ್ಕೆ ಅಂದ ತಕ್ಷಣ ಅದನ್ನ ಆಫೆನ್ಸ್ ಅಂತಂದ್ರೆ ನಿಮ್ಮ ಇಲಾಖೆಯಲ್ಲಿ ಇರುವಂಥದ್ದೇ ನಿಯಮಗಳು ಇರ್ತವೆ. ಈ ಥರ ಮಕ್ಕಳ ಶಾಲಾ ಇದ್ರ ಪಕ್ಕದಲ್ಲಿ ಸೌಂಡ್ ಇರಬಾರ್ದು, ಗಲಾಟೆ ಆಗಬಾರ್ದು,
ಇದನ್ನೆಲ್ಲ ಸರಿ ಮಾಡಿಸ್ಬೇಕು ಸರ್ ಅಂತ ನಿಮ್ಗೆ 20 ವರ್ಷದಿಂದ ಅದು ನಡ್ಕೊಂಡ್ ಬಂದಿರೋದು. ಅವತ್ತಿಲ್ಲದನ್ನ ನಾವ್ ಇವತ್ತು ಅಷ್ಟೇ ಮಾಡ್ತೀವಿ ಅಂದ್ರೆ ನಾನು ಪರಿಶೀಲಿಸ್ತೀನಿ. ಈಗ ನೀವು 10 ತಿಂಗಳಾಯ್ತು ಅಂತ ಎಷ್ಟು ದಿನ ಬೇಕು ಮೇಡಮ್? ಎಷ್ಟು ವರ್ಷ ಬೇಕು ಪರಿಶೀಲಿಸಕ್ಕೆ? ಅಲ್ಲ 20 ವರ್ಷದವ್ರನ್ನ ಪ್ರಶ್ನೆ ಮಾಡ್ದ ನೀವು ಬರೀ 7 ತಿಂಗಳಿಂದ 1 ತಿಂಗಳಿಂದ ಬಂದಿರೋ ಅಂತ ಕೇಳ್ತಿದ್ದೀರಾ. ಆದ್ರೂ ಕೂಡ ನಾನು ಉತ್ತರ ಕೊಡ್ತಾ ಇದ್ದೀನಿ. ಈಗ ಮಕ್ಕಳು ಇಲ್ಲಿಗೆ ಬಂದಿರೋದಕ್ಕೆ ಕೇಳ್ತಾ ಇರೋದು. ಈಗ ನಾನು ಈಗ ಮಾಹಿತಿ ಗೊತ್ತಾಗಿರೋದು. ವೈಯಕ್ತಿಕ ದ್ವೇಷ ಇಟ್ಕೊಂಡು ಕೇಳ್ತಾ ಇಲ್ಲ. ನೋಡಿ, ನನಗೆ ರಾಜಕಾರಣಿಗಳು ಒತ್ತಡ ಇದೆಯಾ? ನನಗೆ ಯಾರ ಪ್ರಭಾವಿ ಒತ್ತಡಕ್ಕೂ ಕೂಡ ನಾನು ಮಣಿಯೋದಿಲ್ಲ. ನಂದೇನು ನಿಯತ್ತಾಗಿ ಶಿಕ್ಷಣ ಇಲಾಖೆಗೆ ಏನು ಕೆಲಸ ಮಾಡಬೇಕೋ ನಾನು ಅದು ಮಾಡೇ ಮಾಡ್ತೀನಿ. ಈಗ ನನಗೆ ಇದು ಗಮನಕ್ಕೆ ಬಂದಿದೆ. ಮೊನ್ನೆ ಆಗಿರೋ ಘಟನೆ ನನ್ನ ಗಮನದಲ್ಲಿಲ್ಲ. ಸೊಲ್ಯೂಷನ್ ಯಾವಾಗ ಕೊಡ್ತೀರಾ ಮೇಡಮ್? ಈ ಸೌಂಡ್ ಗಲಾಟೆ ಈಗ ಎಕ್ಸಾಮಿನೇಷನ್ ಈಗ ಸ್ಟಾರ್ಟ್ ಆಗಿದೆ. 22nd ಎಕ್ಸಾಮಿನೇಷನ್ ಮುಕ್ತಾಯ ಆಗ್ತೈತೆ. ನನ್ನ ನಂತರ ಕೂಡಲೇ ನಾನೇ ಖುದ್ದು ಬಂದು ನಿಂತು ನಾನು ಕ್ರಮ ಮಾಡಿಸ್ತೀನಿ. ನಾನು ಯಾವ ಪ್ರಭಾವಿ ಟ್ರಾನ್ಸ್ಫರ್ ಆಗ್ಬಿಟ್ರೆ ಏನ್ ಮಾಡಿಸೋದಿಲ್ಲ. ಅದಕ್ಕೆ ನಾನು ಜವಾಬ್ದಾರಿ ಆಗಿರ್ತೀನಿ. ಜಿಲ್ಲಾ ಮಟ್ಟದ ಅಧಿಕಾರಿ